ಪ್ರಾಯೋಜಕರು ಶಿದ್ದಾಸ್, ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್, ಸಿಟಿ ಆರ್ಕೇಡ್, ಬೆಂದೂರ್ವೆಲ್, ಮ್ಯಾಂಗ್ಲೋರ್ ಅಂಡ್ ಉಡುಪಿ ಮಣಿಪಾಲ್ ಮೇನ್ ರೋಡ್, ಉಡುಪಿ. ಹಲೋ ನಮಸ್ತೆ, ತಿರುಗುಬಾಣಕ್ಕೆ ಸ್ವಾಗತ. ನಾನು ರಕ್ಷತ್ ಶೆಟ್ಟಿ. ಈ ವಾರದ ನಮ್ಮ ತಿರುಗುಬಾಣ ಕಾರ್ಯಕ್ರಮದ ಅತಿಥಿ ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಗೋಪಾಲ್ ಭಂಡಾರಿ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಗೋಪಾಲ್ ಭಂಡಾರಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಕರಾವಳಿ ಕರ್ನಾಟಕದಲ್ಲಿ ನಾಪತ್ತೆಯಾಗಿರುವ ರಾಜಕಾರಣಿಗಳ ಲಿಸ್ಟ್ ಅನ್ನು ತೆಗೆದ್ರೆ ಅದರಲ್ಲಿ ಗೋಪಾಲ್ ಭಂಡಾರಿ ಅವರು ಕೂಡ ಕಾಣಸಿಗ್ತಾರೆ. ಯಾಕೆ ಹೀಗಾಯಿತು ಗೊತ್ತಾಗ್ತಾ ಇಲ್ಲ. ನಾಪತ್ತೆಯಾದ ಪಟ್ಟಿಯಲ್ಲಿ ಇಲ್ಲ, ನಾವು ಸಕ್ರಿಯವಾಗಿದ್ದೇವೆ. ಕಾಣಿಸ್ತಾ ಇಲ್ಲ ನೀವು? ಏನೋ ಗೊತ್ತಿಲ್ಲ ನನಗೆ. ಅಂತೂ ನಾನು ಸಕ್ರಿಯವಾಗಿ ದಿವಸದ ಎಲ್ಲ ಹೊತ್ತುಗಳಲ್ಲೂ, ರಾತ್ರಿ ಹೊತ್ತು ಬಿಟ್ಟು ದಿವಸದ ಎಲ್ಲ ಹೊತ್ತುಗಳು ಸಾಮಾಜಿಕ ರಾಜಕೀಯ ಚಟುವಟಿಕೆಗಳು. ಒಮ್ಮೆ ಅಚ್ಚೆ ದಿನ ಎಲ್ಲಿ ಬಂತು ಅಂತ ಕೇಳಿದ್ದು ಬಿಟ್ರೆ ಗೋಪಾಲ್ ಭಂಡಾರಿ ಅವರು ಆ ನಂತರ ಮೌನವಾಗಿದ್ದಾರೆ. ಇಲ್ಲ ಇಲ್ಲ ಇಲ್ಲ, ನಾವು ಸಕ್ರಿಯವಾಗಿದ್ದೇವೆ, ಆಕ್ಟಿವಿಟೀಸ್ ನಲ್ಲೇ ಇದ್ದೇವೆ, ನಿರಂತರ ಆಕ್ಟಿವಿಟೀಸ್. ಒಂದು ಸೋಲು ನಿಮ್ಮನ್ನ ಅಧೀರವಾಗಿಸಿದೆಯಾ ಅನ್ನುವಂಥದ್ದೊಂದು ಪ್ರಶ್ನೆ. ಇಲ್ಲ, ಒಂದಲ್ಲ ಎರಡು ಸಲ ಅಲ್ಲ, ಈ ಸಲದ ಸೋಲು ಅಷ್ಟು ಅಧೀರರನ್ನಾಗಿಸಿದೆಯಾ? ಇಲ್ಲ ಇಲ್ಲ ಇಲ್ಲ, ರಾಜಕೀಯದಲ್ಲಿ ಸೋಲು ಗೆಲು ಅದು ಯಾವಾಗಲೂ ಇದ್ದದೆ. ಆದರೆ ಸೋತಾಗ ಕುಗ್ಲಿಕ್ಕೂ ಇಲ್ಲ, ಗೆದ್ದಾಗ ಹಿಗ್ಲಿಕ್ಕೂ ಇಲ್ಲ. ಎರಡೂ ಕೂಡ ಈಗ ಮುಂದೆ ನಿರಂತರ ಪ್ರಯತ್ನಗಳನ್ನು ಮಾಡ್ಕೊಂಡು ಇರಬೇಕಾಗ್ತದೆ. ರಾಜಕೀಯ ಅಂತಂದರೆ ಅದು ಸಕ್ರಿಯವಾಗಿ ಇರಬೇಕಾದಂಥ ಒಂದು ಪ್ರಕ್ರಿಯೆ. ಅದರಿಂದ ನಾವು ಅಜ್ಞಾತವಾಸಕ್ಕೆ ಹೋಗ್ಲಿಕ್ಕೂ ಇಲ್ಲ ಅಥವಾ ಏನು ಮಾಡಿ. ನಾನು ಕಂಪೇರ್ ಮಾಡ್ತೀನಿ. ಕಳೆದ ಬಾರಿ ಮಾಜಿ ನೀವು ಶಾಸಕರಿದ್ದಾಗ ಸುನಿಲ್ ಕುಮಾರ್ ಅವರು ಮಾಜಿ ಶಾಸಕರು ನಿಮ್ಮೆದುರು ಸೋತಿದ್ರು. ಅವರು ತಿರುಗಾಡಿದಷ್ಟು ಅವರ ಆಕ್ರಮಣಶೀಲತೆ ಏನಿತ್ತು ಪಾರ್ಟಿಯ ವಿರುದ್ಧ, ಕಾಂಗ್ರೆಸ್ನ ವಿರುದ್ಧ, ಕೇಂದ್ರ ಸರ್ಕಾರದ ವಿರುದ್ಧ, ಆ ಸಂದರ್ಭದಲ್ಲಿ ನಿಮ್ಮದು ಇಲ್ಲ. ಕಂಪೇರ್ ಮಾಡಿದ್ರೆ ಇಲ್ಲ, ಬಹುಶಃ ನಿಮ್ಮ ಗಮನಕ್ಕೆ ಬಾರದೇ ಇದ್ದಿರ್ಬೋದು. ಆದರೆ ನಾವಂತೂ ಸಕ್ರಿಯವಾಗಿ ದಿವಸದಲ್ಲಿ ಬಹುಶಃ ಹೆಚ್ಚು ಮಾಧ್ಯಮಗಳ ಮುಖೇನ ನಮ್ಮ ಪ್ರಚಾರಗಳು ಇಟ್ಟಿಸಿಕೊಳ್ಳೋದ್ರಲ್ಲಿ ನಾವು ಸ್ವಲ್ಪ ಹಿಂದೆ. ಹೆಚ್ಚು ಮಾಧ್ಯಮಗಳನ್ನು ಸಂಪರ್ಕ ಮಾಡೋದಿಲ್ಲ. ಇವತ್ತು ಕೂಡ ನೀವು ಕರೆದದ್ದಕ್ಕೆ ಬಂದಿದ್ದೇವೆ ಬಿಟ್ಟರೆ, ಇಲ್ಲದೇ ಇದ್ದರೆ ಮಾಧ್ಯಮಗಳನ್ನು ಹುಡ್ಕೊಂಡು ಹೋಗೋದ್ರಲ್ಲಿ, ಪ್ರಚಾರದಲ್ಲಿ, ಅಬ್ಬರದ ಪ್ರಚಾರದಲ್ಲಿ ಹೆಚ್ಚು ನಂಬಿಕೆ. ರಾಜಕಾರಣಿ ಆದವ ಪ್ರಚಾರ ಬೇಡ ಅಂತ ವೈರಾಗ್ಯ ಮಾಡಿ ಕೂತ್ಕೊಳ್ಳೋದಕ್ಕಾಗತ್ತಾ? ಬೇಡ ಅಂತಲ್ಲ, ನಾವು ಹೆಚ್ಚು ನಮ್ಮ ಕ್ಷೇತ್ರಕ್ಕೆ ಸೀಮಿತವಾಗಿ, ಕಾರ್ಕಳ ತಾಲೂಕಿಗೆ ಸೀಮಿತವಾಗಿ ಪಕ್ಷದ ಚಟುವಟಿಕೆ ಮತ್ತು ನಮಗೆ ಓಟ್ ಹಾಕಿದಂಥ ಮತ್ತು ನಮ್ಮನ್ನು ನಂಬಿದಂಥ ಕಾರ್ಯಕರ್ತರ ಪರವಾಗಿ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದೇವೆ. ಒಬ್ಬರು ಶಾಸಕರಾಗಿ ಕೆಲಸ ಮಾಡಿದಂತ ವ್ಯಕ್ತಿ ಕೇವಲ ನಾನು ಕಾರ್ಕಳಕ್ಕಷ್ಟೇ ಸೀಮಿತವಾಗಿ ಬಿಡ್ತೀನಿ ಅಲ್ಲ, ಅಗತ್ಯ ಇದ್ದ ಸಂದರ್ಭಗಳಲ್ಲಿ ಇಡೀ ಜಿಲ್ಲೆಗೆ ಹೋಗ್ತೇವೆ, ರಾಜ್ಯಕ್ಕೆ ಕರೆದ್ರು ಹೋಗ್ತೇವೆ. ಈಗ BBMC ಚುನಾವಣೆಗೆ ಕರೆದಾಗ ಅಲ್ಲಿಗೆ ಹೋಗ್ತೇವೆ. ಎಲ್ಲಿ ಕರೆದ್ರೂ ಪಕ್ಷ ನಮಗೆ ಜವಾಬ್ದಾರಿ ಏನು ಕೊಟ್ಟಿರ್ತದೆ ಆ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದೇವೆ. ಆದರೆ ಏನು ನಾವು ಕಾಣಿಸ್ತಾ ಇಲ್ಲ ಅಂತುವಂಥದ್ದೆಲ್ಲ. ದಿನದ ಹಗಲಿನಲ್ಲಿ ಬೆಳಿಗ್ಗಿನಿಂದ ರಾತ್ರಿ 10 ಗಂಟೆ ತನಕ ಸಕ್ರಿಯವಾಗಿ ರಾಜಕೀಯ ಸಾಮಾಜಿಕ ಚಟುವಟಿಕೆಯಲ್ಲೇ ಬ್ಯುಸಿಯಾಗಿರ್ತೇನೆ ನಾನು. ಅಂದ್ರೆ ವೈರಾಗ್ಯ ಏನಾದರೂ ಬಂತ ಗೋಪಾಲ್ ಭಂಡಾರಿ ಅವರಿಗೆ? ಯಾಕೆ ಬೇಕು ರಾಜಕೀಯ? ಸದ್ಯಕ್ಕೆ ಬರಲಿಲ್ಲ. ಸದ್ಯಕ್ಕೆ ರಾಜಕೀಯ ವೈರಾಗ್ಯ ಬರಲಿಲ್ಲ. ಆದ್ರೆ ಹಾಗೆ ಅನಿಸ್ತಾ ಇದೆ ನಿಮ್ಮನ್ನು ನೋಡ್ಬೇಕಾದ್ರೆ. ಇಲ್ಲ ಇಲ್ಲ ಇಲ್ಲ, ಜಿಲ್ಲಾ ಕಾಂಗ್ರೆಸ್ನಲ್ಲೂ ಕೂಡ ನೀವು ಸಕ್ರಿಯವಾಗಿಲ್ಲ. ಬರ್ತೇವೆ, ಜಿಲ್ಲಾ ಕಾಂಗ್ರೆಸ್ನಲ್ಲಿ ಬರ್ತಾ ಇದ್ದೇವೆ. ಜಿಲ್ಲಾ ಕಾಂಗ್ರೆಸ್ನ ಸಭೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದೇನೆ. ಸಭೆಗಳೇ ಆಗೋದಿಲ್ಲ ಹಾಗಾದ್ರೆ? ಆಗ್ತಾ ಇದೆ. ಬಹುತೇಕ ಹೆಚ್ಚಿನ ಸಭೆಗಳಲ್ಲಿ ಭಾಗವಹಿಸ್ತಾ ಇದ್ದೇವೆ. ನಮ್ಮ ಎಲ್ಲ ಚಟುವಟಿಕೆಗಳಲ್ಲೂ ಕೂಡ ಭಾಗವಹಿಸ್ತಾ ಇದ್ದೇವೆ. ಅದರಿಂದ ಹಿಂದೆ ಬೀಳುವ ಪ್ರಶ್ನೆ ಇಲ್ಲ. ಅಂದ್ರೆ ಗೋಪಾಲ್ ಭಂಡಾರಿ ಅವರನ್ನು ವ್ಯವಸ್ಥಿತವಾಗಿ ಹಿಂದಕ್ಕೆ ತುಳಿಯುವಂತ ಕೆಲಸಗಳಾಗ್ತಾ ಇದೆಯಾ ಅಂತ ಒಂದು ಅನುಮಾನ ನನ್ನ ಗಮನಕ್ಕೆ ಇಷ್ಟವರೆಗೆ ಬಂದಿಲ್ಲ. ಅಂತದ್ದು ಇಷ್ಟ ತನಕ ನನ್ನ ಗಮನಕ್ಕೆ ಏನು ಬಂದಿಲ್ಲ. ಅಂದ್ರೆ ಜಿಲ್ಲಾ ಕಾಂಗ್ರೆಸ್ನಲ್ಲಾಗಿರ್ಬೋದು, ರಾಜ್ಯದ ನಾಯಕರಾಗಿರ್ಬೋದು, ಗೋಪಾಲ್ ಭಂಡಾರಿ ಅವರ ಬಗ್ಗೆ ಈ ಹಿಂದೆ ಇದ್ದಂತ ಒಲವು ಒಂದು ಸೋಲಿಗೆ ಅವರನ್ನ ಹಿಂದಕ್ಕೆ ತಳ್ಳುವಂತ ಕೆಲಸಗಳಾಗ್ತಾ ಇದೆಯಾ? ಏನು ನನ್ನ ಗಮನಕ್ಕೆ ಅಂತ ಪ್ರಕ್ರಿಯೆಗಳು ಕಂಡು ಬರಲಿಲ್ಲ ಇಷ್ಟವರೆಗೆ. ನಾನು ನಿಮ್ಮ ಸೋಲಿನ ವಿಚಾರದ ಬಗ್ಗೆ ಮಾತಾಡಬೇಕು. ಯಾಕಾಯ್ತು ಸೋಲು? ಬಹುಶಃ ಇತ್ತೀಚಿನ ವರ್ಷಗಳಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ತಲೆ ತಗ್ಗಿಸ್ತಕ್ಕಂಥ ಒಂದು ವ್ಯವಸ್ಥೆ ಚುನಾವಣಾ ಪ್ರಕ್ರಿಯೆಯಲ್ಲಿ ಕಂಡು ಬರ್ತಾ ಇದೆ. ಬಹುಶಃ ಇನ್ನು ಮುಂದೆ ಚುನಾವಣೆಯಲ್ಲಿ ಯಾರಾದರೂ ಸ್ಪರ್ಧೆ ಮಾಡಬೇಕಾದ್ರೆ ಅದು ಬೇಕಾದಷ್ಟು ಹಣ ಇರಬೇಕಾಗ್ತದೆ. ಆ ಹಣದ ಪ್ರಭಾವ ಇವತ್ತು ಚುನಾವಣೆಯಲ್ಲಿ ಭಾಳ ಒಂದು ಕೆಟ್ಟ ಫಲಿತಾಂಶವನ್ನು ಕೊಡುವಂಥದ್ದನ್ನು ಇತ್ತೀಚಿನ ದಿವಸಗಳಲ್ಲಿ ಕಾಣ್ತಾ ಇದ್ದೇವೆ. ಇದು ಪಕ್ಷಾತೀತವಾಗಿ ನಾನು ಹೇಳ್ತಕ್ಕಂಥ ಒಂದು ವ್ಯವಸ್ಥೆ. ಆ ನಿಟ್ಟಿನಲ್ಲಿ ನಾನು ಹೆಚ್ಚು ಕಮ್ಮಿ 40 ವರ್ಷಗಳಿಂದ ರಾಜಕೀಯ ಚಟುವಟಿಕೆಗಳಲ್ಲಿ ನನ್ನ ಬಾಲ್ಯದ ದಿವಸಗಳಿಂದ, ವಿದ್ಯಾರ್ಥಿ ದಿವಸಗಳಿಂದ ಕಾಂಗ್ರೆಸ್ನ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದ್ದೇನೆ. ಆದರೆ ಇತ್ತೀಚೆಗೆ ಏನಾಗ್ತಾ ಇದೆ ಅಂತಂದರೆ
ಹೆಚ್ಚು ಹಣದ ಪ್ರಭಾವ ಬರತಕ್ಕಂಥ ಒಂದು ಪ್ರಕ್ರಿಯೆಗಳು ಅಂದ್ರೆ ಉಳಿದ ಕಂಡುಬರೋದ್ರಿಂದ- ಉಡುಪಿಯಲ್ಲಿ ಗೆದ್ದ ಹಾ, ಉಳಿದ ಕಾಂಗ್ರೆಸ್ನ ಅದೆಲ್ಲ ಗೊತ್ತಿಲ್ಲ. ಶಾಸಕರೆಲ್ಲ ಅದೆಲ್ಲ ಹಣದ ನಾನು ವಿಚಾರದಲ್ಲಿ ನೋಡಿರ್ಲಿಕ್ಕಿಲ್ಲ. ಅದು ನಮ್ಮ ಕ್ಷೇತ್ರದಲ್ಲಂತೂ ಆ ಚುನಾವಣೆಯ ಪ್ರಕ್ರಿಯೆಗಳ ರೂಪವೇ ಬೇರೆ ಆಗಿಬಿಟ್ಟಿದೆ. ಹಣದ ಪ್ರಭಾವ ಭಾಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಇದರಿಂದ ಒಂದು ತಾತ್ಕಾಲಿಕ ಸೋಲು ಸಾಧ್ಯ ಆಗ್ತದೆ, ಆಗಿದೆ. ಅಂದ್ರೆ ಅದು ಶಾಶ್ವತ ಕಳೆದ ಆಗ್ಲಿಕ್ಕಿಲ್ಲ. ವಿಧಾನಸಭಾ ಚುನಾವಣೆ ಇಡೀ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಪರವಾಗಿ ಅಲೆ ಇದ್ದಂತ ಚುನಾವಣೆ. ಆ ಸಂದರ್ಭದಲ್ಲೇ ಗೋಪಾಲ್ ಭಂಡಾರಿ ಅವರು ಸೋತ್ರು ಅಂತಂದ್ರೆ ಅರ್ಥ ಏನು? ಆಲೋಚನೆ ಮಾಡಬೇಕಾಗ್ತದೆ. ಅಂದ್ರೆ ಕಾರ್ಕಳದ ಜನ ತಿರಸ್ಕರಿಸಿದ್ರು ನಿಮ್ಮನ್ನ? ಇಲ್ಲ, ಹಾಗಿಲ್ಲ. ಜನ ತಿರಸ್ಕರಿಸಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ನನಗೆ 62,500 ಜನ ಓಟ್ ಕೊಟ್ಟಿದ್ದಾರೆ ಕಾರ್ಕಳದಲ್ಲಿ. ನಾನು ಸೋತಾಗಲೂ ಕೊಟ್ಟಿದ್ದಾರೆ. ನಮ್ಮ ರಾಜ್ಯದಲ್ಲಿ ಭಾಳಷ್ಟು ಜನ ಗೆದ್ದವರ ಕ್ಷೇತ್ರಗಳಲ್ಲಿ 30ಕ್ಕಿಂತ ಹೆಚ್ಚು ಸಿಕ್ಕದೇ ಇದ್ದವರಿದ್ದಾರೆ. 62,500 ಜನ ನನಗೆ ಓಟ್ ಕೊಟ್ಟಿದ್ದಾರೆ. ಜನ ನನ್ನನ್ನು ತಿರಸ್ಕರಿಸಿದ್ದಾರೆ ಅಂತ ಹೇಳಲಿಲ್ಲ. ತಾತ್ಕಾಲಿಕ ಆಮಿಷಕ್ಕೆ ಕೆಲವೊಮ್ಮೆ ಬಲಿಯಾಗಿ, ಒಂದು ದಿವಸದ ಆಸೆಗೆ ಬಲಿಯಾಗಿ ಭಂಡಾರಿ ಅವರೇ, ಆಗಿರ್ತದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 8ರಲ್ಲಿ 7ರಲ್ಲಿ ಕಾಂಗ್ರೆಸ್ ಗೆದ್ದಿತ್ತು, ಕಾಂಗ್ರೆಸ್ನ ಅಲೆ. ಇಲ್ಲೂ ಕೂಡ ಹಾಗೆ ಆಲಾಡಿ ಶ್ರೀನಿವಾಸ್ ಶೆಟ್ಟರನ್ನ ಬಿಟ್ರೆ ಮತ್ತೆ ಎಲ್ಲ ಕ್ಷೇತ್ರದಲ್ಲಿ ಗೆದ್ದಿದೆ. ನಿಮ್ಮ ಕ್ಷೇತ್ರ ಮಾತ್ರ ಸೋತದ್ದದ್ದು. ಅಂದ್ರೆ ಗೋಪಾಲ್ ಭಂಡಾರಿ ಅವರಲ್ಲೇ ಏನೋ ಸಮಸ್ಯೆ ಇದೆ ಹಾಗಾದ್ರೆ? ಗೋಪಾಲ ಭಂಡಾರಿಯವರಲ್ಲಿ ಸಮಸ್ಯೆ ಇದ್ದ ಹಾಗೆ ನನಗೆ ಕಾಣ್ತಾ ಇಲ್ಲ. ಜನ ಹೇಗೆ ತಿಳ್ಕೊಂಡಿದಾರ ನನಗೆ ಗೊತ್ತಿಲ್ಲ. ನನ್ನ ದೃಷ್ಟಿಯಲ್ಲಿ ಅಂಥದ್ದೇ. ವಿನಯ್ ಕುಮಾರ್ ಸೊರಕೆ ಅವರು ಕೇವಲ 13 ದಿನ ಪ್ರಚಾರ ಮಾಡಿ ಕಾಪುವಲ್ಲಿ ಗೆಲ್ತಾರೆ. ನೀವು ಶಾಸಕರಾಗಿ ಇದ್ದಂಥವ್ರು, ಪ್ರತಿ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದಂಥವ್ರು, ಸಕ್ರಿಯ ರಾಜಕಾರಣ ಮಾಡ್ತಾ ಇದ್ದಂಥವ್ರು, ಕಾರ್ಕಳದ ಜೊತೆಗೆ ಒಡನಾಟ ಇಟ್ಟುಕೊಂಡಿದ್ದಂಥವ್ರು, ನೀವು ಸೋಲ್ತೀರಿ. ಅರ್ಥ ಏನು ಇದರದು? ಅರ್ಥ ಇನ್ನು ಹುಡುಕಬೇಕು. 2 ವರ್ಷದಲ್ಲಿ ಹುಡುಕುವ ಕೆಲಸ ಆಗ್ಲಿಲ್ಲ ನಿಮ್ಮಿಂದ? ಈ ಹುಡುಕ್ತಾ ಇದ್ದೇವೆ, ಈ ಸೋಲಿನ ಇದನ್ನು ಹುಡುಕ್ತಾ ಇದ್ದೇವೆ. ಸೊ ಇಲ್ಲಿ ಅದೇ ನೀವು ಏನು ವಿಧಾನಸಭಾ ಚುನಾವಣೆಯಲ್ಲಿ ಸೋತ್ರಿ, ಅನ್ಲಕ್ಕಿ ಪೊಲಿಟಿಷಿಯನ್ ಹಾಗಾದ್ರೆ ಗೋಪಾಲ್ ಭಂಡಾರಿ ಅವರು. ಯಾಕೆ ಈಗ ನಾನು ಒಬ್ಬ ಅಲ್ಲ, ಕಾಂಗ್ರೆಸ್ ಈ ರಾಜ್ಯದಲ್ಲಿ ಗೆದ್ದಾಗ ನೀವು ಸೋಲ್ತೀರಿ. ಈಗ ಏನಾಗಿದೆ ಅಂತಂದರೆ, ಕಳೆದ ಚುನಾವಣೆಯಲ್ಲಿ ಇಡೀ ಜಿಲ್ಲೆಯಲ್ಲಿ ನಾನೊಬ್ಬನೇ ಗೆದ್ದಿದ್ದೆ. ಎಸ್, ಈ ಸರ್ತಿ ನಾನೊಬ್ಬ ಸೋತಿದ್ದೆ. ಅದು ಏನಾಯಿತು ಅನ್ನುವಂಥದ್ದು ಇನ್ನು ಮುಂದಿನ ಚುನಾವಣೆಯಲ್ಲಿ ಗೊತ್ತಾಗ್ತದೆ. ಅಂದ್ರೆ ಅನ್ಲಕ್ಕಿ ನೀವು ಹಾಗಾದ್ರೆ. ಒಂದು ಅದೇ 2008ರ ಚುನಾವಣೆಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದಾಗ ನೀವು ಗೆದ್ರಿ, ಈಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ, ನೀವು ಸೋತಿದ್ದೀರಿ. ಈ ಲಕ್ಕಿ ಅನ್ಲಕ್ಕಿಯ ಬಗ್ಗೆ ನನಗೆ ಹೆಚ್ಚು ನಂಬಿಕೆ ಇಲ್ಲ. ಅದರ ಬಗ್ಗೆ ಹೆಚ್ಚು ನಂಬಿಕೆ, ಅದಕ್ಕೆ ಹೆಚ್ಚು ತಲೆ ಕೆಡಿಸ್ಕೊಂಡಿಲ್ಲ. ನಾನು ಏನು ಗೆದ್ದಾಗಲೂ ಇದೇ ರೀತಿ ಕೆಲಸ ಮಾಡ್ತಾ ಇದ್ದೇನೆ, ಈಗ ಸೋತಾಗಲೂ ಅದೇ ರೀತಿ ಕೆಲಸ ಮಾಡ್ತಾ ಇದ್ದೇನೆ. ನನ್ನ ಕಾರ್ಕಳದ ಕಚೇರಿ ನಿರಂತರ ಇದೆ. ಕಾರ್ಕಳದಲ್ಲಿ ಕಚೇರಿ ಇದೆ. ನಾನು ದಿನ 10 ಗಂಟೆ ಕಚೇರಿಗೆ ಹೋಗ್ತೇನೆ. ಅಲ್ಲಿ ಸಾರ್ವಜನಿಕರನ್ನು ಸಂದರ್ಶನ ಮಾಡ್ತೇನೆ, ಭೇಟಿ ಮಾಡ್ತೇನೆ, ಅವರ ಸಮಸ್ಯೆಗಳಿಗೆ, ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸ್ತೇನೆ. ಮತ್ತು ಸಭೆ ಸಮಾರಂಭಗಳು, ಪಕ್ಷದ ಕಾರ್ಯಕ್ರಮಗಳಲ್ಲಿ ನನ್ನನ್ನು ತೊಡಗಿಸ್ಕೊಂಡಿದ್ದೇವೆ. ಅದರಲ್ಲಿ ಲಕ್ಕಿ ಅನ್ಲಕ್ಕಿ ಅನ್ನುವಂಥದ್ದನ್ನೇನು ತಲೆ ಕೆಡಿಸ್ಕೊಂಡಿಲ್ಲ. ಸೋಲಿಗೆ ಉತ್ತರ ಹುಡುಕುವಂತ ಕೆಲಸ ಆಗಲಿಲ್ಲ ಹಾಗಾದ್ರೆ? ಸೋಲಿಗೆ ನಾನು ಉತ್ತರವನ್ನು, ಭಾಳ ದೊಡ್ಡ ಉತ್ತರವನ್ನು ಹುಡುಕೋದಕ್ಕಿಂತ ಹೆಚ್ಚು ಮುಂದೆ ಯಾವ ರೀತಿಯಲ್ಲಿ ಹೋಗ್ಬೇಕು ಅನ್ನೋ ಬಗ್ಗೆ ಆ ರೀತಿ ಸಕ್ರಿಯವಾಗಿದ್ದೇವೆ. ಸರಿ, 2 ವರ್ಷ ಹಿಂದೆ ಆದದ್ದನ್ನೇ ಪೋಸ್ಟ್ ಮಾರ್ಟಮ್ ಮಾಡ್ತಾ ಕೂತ್ಕೊಂಡ್ರೆ ಪ್ರಯೋಜನ ಆಗುವುದಿಲ್ಲ. ಸೋಲಿನ ನಂತರ ಗೋಪಾಲ್ ಭಂಡಾರಿ ಅವರು ತನ್ನ ನೆಲೆಯನ್ನ ಗಟ್ಟಿಗೊಳಿಸೋದಕ್ಕೆ ಏನು ಮಾಡಿದ್ರು ಕಾರ್ಕಳದಲ್ಲಿ? ಕೆಲಸ ಮಾಡ್ತಾ ಇದ್ದೇವೆ. ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಹಿನ್ನಡೆ ಆಯಿತು. ಜನರ ಸಂಪರ್ಕ, ಗ್ರಾಮ ಪಂಚಾಯತ್ ಚುನಾವಣೆ ನೀವು ನೋಡಿದರೆ ಬಹುಶಃ ಗೆದ್ದವರಲ್ಲೂ ಕೂಡ ಹಿನ್ನಡೆ ಆಗಿದೆ, ಸೋತವರಲ್ಲೂ ಹಿನ್ನಡೆ. ಹೆಬ್ರಿಯನ್ನ ಕಳ್ಕೊಂಡ್ರಿ, ನಿಮ್ಮ ತವರು ಕ್ಷೇತ್ರ. ಹೆಬ್ರಿಯಲ್ಲಿ ಹೆಬ್ರಿ ಚಾರ 2 ಡಿವೈಡ್ ಆಗಿದೆ. ಚಾರ ಪಂಚಾಯತ್ ನಮ್ಮ ಗಮನಕ್ಕೆ, ನಮ್ಮ ಸ್ವಾಧೀನ ಬಂದಿದೆ. ಅದು ನಾನು ಮತದಾನ ಮಾಡತಕ್ಕಂಥ ನನ್ನ ಮನೆ ಇರತಕ್ಕಂಥ ಪ್ರದೇಶ ಚಾರ ಡಿವೈಡ್ ಆದುದರಿಂದ ಅದು ಈ ಕಡೆ ಬಂದಿದೆ. ಇದೆಲ್ಲ ಕೆಲವೊಮ್ಮೆ ಸ್ವಾಭಾವಿಕ, ಸೋಲಿಗೆಲ್ಲ ಬರ್ತದೆ. ಅಂದ್ರೆ ಸೋತ ನಂತರ ಪಕ್ಷ ಕಟ್ಟಬೇಕಾದಂತ ಗೋಪಾಲ ಭಂಡಾರಿ ಅವರು ನೇಪಥ್ಯಕ್ಕೆ ಸರದರ ಅಂತ ಪಂಚಾಯತ್ನ ಸಂದರ್ಭದಲ್ಲಿ ನಿಮಗೆ ಹಿನ್ನಡೆ ಆಗತ್ತೆ. ಇದೆಲ್ಲ ಬಹುಶಃ ನಿಮ್ಮ ಅನಿಸಿಕೆ ಇರ್ಬೋದು, ವಾಸ್ತವ ಅಲ್ಲ. ಸೊ ಪಾರ್ಟಿ ಗಟ್ಟಿ ಇದೆ ಅಂತ ಅನ್ಸುತ್ತಾ ಕಾರ್ಕಳ? ಪಾರ್ಟಿ ಸಕ್ರಿಯವಾಗಿದೆ, ಕೆಲಸ ಮಾಡ್ತಾನೆ ಇದೆ. ಭಂಡಾರಿ ಅವರ ನೇತೃತ್ವದಲ್ಲಿ ಆಗ್ತಾ ಇದೆಯೋ ಅಥವಾ ಬೇರೆಯವರು ಅದರ ನೇತೃತ್ವವನ್ನು ಪಡ್ಕೊಂಡಿದ್ದಾರಾ? ನಾವೆಲ್ಲ ಒಟ್ಟಿಗೆ. ನಾನು ಒಬ್ಬ ಅಲ್ಲ, ನಾವೊಂದು ಪಕ್ಷ. ನಾನು ಒಬ್ಬ ಅಲ್ಲ, ನಾವೊಂದು ಪಕ್ಷ. ನಾನು ಕೂಡ ಶಾಸಕನಾದರೆ ನನ್ನಷ್ಟಕ್ಕೆ ನಾನು ಒಬ್ಬನೇ ಆಗಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಒಂದು ಪಕ್ಷ. ಈಗಲೂ ಮಾಡ್ತಾ ಇದ್ದೇವೆ, ಆ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದೇವೆ. ಸೊ ಕಾರ್ಕಳದಲ್ಲಿ ಅಂದ್ರೆ ನಿಮ್ಮ ನಿರೀಕ್ಷೆಗೆ ತಕ್ಕ ಹಾಗೆ ಕಾಂಗ್ರೆಸ್ ಬೆಳೀತಾ ಇದೆ ಅಂತ? ಬೆಳೀತಾ ಇದೆ. ಬಿಜೆಪಿ ಅಬ್ಬರದಲ್ಲಿ ಕಳೆದು ಹೋಗ್ತಾ ಇದೆಯಾ ಅಂತ?
ಸುನಿಲ್ ಕುಮಾರ್ ಅವರ ಅಬ್ಬರದಲ್ಲಿ ಕಳೆದು ಹೋಗ್ತಾ ಇದೆಯಾ? ಅದೆಲ್ಲ ಇಲ್ಲ, ಅದೆಲ್ಲ ಸುಮ್ಮನೆ ಅಂತದ್ದೇನಿಲ್ಲ. ಎಸ್, ಗೋಪಾಲ್ ಭಂಡಾರಿ ಅವರೇ, ಲಾಸ್ಟ್ ಟೈಮ್ ಸೋತ ನಂತರ ವಿನಯ್ ಕುಮಾರ್ ಸೊರಕೆ ಅವರು ಮಿನಿಸ್ಟರ್ ಆದ್ರು. ಹೌದು. ಕಾರ್ಕಳಕ್ಕೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಒಂದು ಮಾತು ಬಂದಿತ್ತು, ಭಂಡಾರಿ ಅವರಿಗೆ ಮುಂದಿನ ದಿನಗಳಲ್ಲಿ ಒಂದು ಪೋಸ್ಟ್ ಕಾಂಗ್ರೆಸ್ ನಲ್ಲಿ ಸಿಗತ್ತೆ. ನಿಮ್ಮ ಅಭಿಮಾನಿಗಳೇ ಹೇಳ್ಕೊಂಡ್ರು ವಿಧಾನ ಪರಿಷತ್ ಸದಸ್ಯರಾಗಬಹುದು ಗೋಪಾಲ್ ಭಂಡಾರಿ ಅವರು. ಏನಾಯ್ತು? ಅವಕಾಶಗಳು ಮುಕ್ತವಾಗಿದೆ, ಯಾವಾಗಲೂ ಮಾಡಬಹುದು, ಯಾವಾಗಲೂ ಅವಕಾಶ ತಪ್ಪಿ ಹೋಗ್ಬೋದು. ಆದ್ದರಿಂದ ಅವಕಾಶಗಳ ಹಿಂದೆ ನಾನು ಬೆನ್ನು ಬಿದ್ದುಕೊಂಡು ಹೋಗಿಲ್ಲ. ಆದರೆ ಯಾರೋ ಕಾರ್ಯಕರ್ತರು ಕೇಳಿರ್ಬೋದು, ಅದು ಆಗ ಹೇಳಿರ್ಬೋದು, ಅವ್ರ ನಿರೀಕ್ಷೆ ಇರ್ಬೋದು. ಅಂದ್ರೆ ನಿಮಗೆ ಒಂದು ಅವಕಾಶ ಕೊಡ್ತೇವೆ ಅಂತ MLC ಆಗಿರಬೇಕು. ಸೊ ನಿಮ್ಮ ಲೆವೆಲ್ಗೆ, ನಿಮ್ಮ ಸ್ಟ್ಯಾಂಡರ್ಡ್ಗೆ ಅಂಥದ್ದೇ ಹುದ್ದೆಯನ್ನು ಒಪ್ಪಿಕೊಳ್ಬೇಕಾಗುತ್ತೆ. ಮುಂದೆ ಕೊಡಬಾರ್ದು ಅಂತ ಏನಿಲ್ಲ, ಯಾವುದನ್ನು ಕೊಡಬಾರ್ದು ಅಂತ ಏನಿಲ್ಲ. ನಾವು ಪಕ್ಷದಿಂದ ನೀವು ಹೇಳಿದಾಗೆ ನೇಪಥ್ಯ ಹೊರಗೆ ಹೋಗಲಿಲ್ಲ, ಪಕ್ಷದಿಂದ ನಿಷ್ಠೆಯನ್ನು ಕಳ್ಕೊಳ್ಳಿಲ್ಲ. ಅಧಿಕಾರ ಇರಲಿ ಇಲ್ಲದೇ ಇರಲಿ, 1972ನೇ ಇಸ್ವಿಯಿಂದ ಇಷ್ಟ ತನಕ ಪಕ್ಷದ ತತ್ವ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಟುಕೊಂಡು ಪಕ್ಷದಲ್ಲಿ ನಿಷ್ಠಾವಂತರಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಅಧಿಕಾರವೇ ಬೇಕು ಅಂತಿಲ್ಲ, ಅಷ್ಟರಿಂದ ಇಷ್ಟ ತನಕ ನಮಗೆ ಎಲ್ಲ ಅಧಿಕಾರವೂ ಸಿಕ್ಕಿದೆ ಅಂತಲ್ಲ. ಆದರೆ ಅಧಿಕಾರ ಸಿಕ್ಕಲಿಲ್ಲ ಅಂತ ನಾವು ಅದರ ಹಿಂದೆ ಹತಾಶರಾಗಲಿಕ್ಕೂ ಹೋಗೋದಿಲ್ಲ, ಅಥವಾ ಏನು ಇದು ಮಾಡ್ಲಿಕ್ಕೂ ಹೋಗುದಿಲ್ಲ. ಅಧಿಕಾರವೇ ಮುಖ್ಯ ಅಲ್ಲ, ಕರೆದು ಗುರುತಿಸುವಂತ ಪರಿಸ್ಥಿತಿ ಸದ್ಯದ ರಾಜಕಾರಣದಲ್ಲಿ ಇದೆಯಾ? ಈಗ ಗೋಪಾಲ್ ಭಂಡಾರಿ ಅವರು 72ರಿಂದ ನಮಗೆ ಕೆಲಸ ಮಾಡ್ತಾ ಇದ್ದಾರೆ, ಅವರಿಗೊಂದು ಅವಕಾಶ ಕೊಡಬೇಕು ಅಂತ ಗುರುತಿಸುವಂತ ಅವಕಾಶಗಳು ಅಥವಾ ಆ ಪರಿಸ್ಥಿತಿ ಈಗ ಇದೆಯಾ? ಕಾಂಗ್ರೆಸ್ ಆಗಿರೋದು, ಉಳಿದ ರಾಜಕೀಯ ಪಕ್ಷಗಳೆಲ್ಲ ಇರ್ಬೋದು. ಸಾಧ್ಯ ಇದೆ, ಕೆಲವೊಮ್ಮೆ ಇಲ್ಲದೇ ಇರ್ಬೋದು, ಕೆಲವೊಮ್ಮೆ ಬರ್ತದೆ ಅವಕಾಶಗಳು. ಸೊ ನೀವು ಕ್ರಿಯೇಟ್ ಮಾಡ್ತಾ ಹೋಗ್ಬೇಕು, ಅವಕಾಶಗಳನ್ನ ಕ್ರಿಯೇಟ್ ಮಾಡ್ತಾ ಹೋಗ್ಬೇಕಾಗತ್ತೆ, ಒತ್ತಾಯಗಳನ್ನ ಮಾಡುವಂಥದ್ದು. ಇದು ಮಾಡ್ತಾ ಇಲ್ವಾ ಅಂತ ಗೋಪಾಲ್ ಭಂಡಾರಿ ಅವರು? ಇದರಲ್ಲಿ ಒತ್ತಾಯಗಳನ್ನು ಮಾಡುವ ವಿಚಾರದಲ್ಲಿ ಭಾಳ ಬೆನ್ನು ಬಿದ್ದು ಒತ್ತಾಯವನ್ನು ಮಾಡತಕ್ಕಂಥ ಜಾಯಮಾನ ನನ್ನದಲ್ಲ. ವೈಯಕ್ತಿಕವಾಗಿ ಅವಕಾಶಗಳು ತನ್ನಷ್ಟಕ್ಕೆ ಬರ್ತವೆ. ನಾನು ಕೂಡ MLA ಆಗಬೇಕಾದ್ರೂ ಕೂಡ ಇದೊಂದು ಲಾಬಿ ಮಾಡ್ಕೊಂಡು ಬಂದದ್ದು ಅಲ್ಲ, ನನ್ನನ್ನು ಹುಡ್ಕೊಂಡು ಬಂದಿದೆ. ಅದು ಮುಂದೆ ಕೂಡ ಅವಕಾಶಗಳನ್ನು ಪಕ್ಷದ ನಾಯಕರಿಗೆ ನಮ್ಮ ಮೇಲೆ ವಿಶ್ವಾಸ ಇದೆ, ಪಕ್ಷದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಅವಕಾಶಗಳನ್ನು ಕೊಡುವಾಗ ಬಹಳಷ್ಟು ಜನ ಇರ್ತಾರೆ, ಅದರಿಂದ ಹುಡುಕಿ ಕೊಡುವಾಗ ಕೆಲವು ಸಲ ಹಿಂದೆ ಮುಂದೆ ಆಗ್ಬೋದು. ನಿಗಮ ಮಂಡಳಿಯ ಸದಸ್ಯತ್ವಕ್ಕೂ 10-15 ಜನ ಕ್ಯೂ ನಿಲ್ಲುವಂತ ಪರಿಸ್ಥಿತಿ ಇದೆ. ಸೊ ಗೋಪಾಲ್ ಭಂಡಾರಿ ಅವರನ್ನು ಹುಡುಕಿ ಅವಕಾಶ ಕೊಡುವಲಿಕ್ಕೆ ಸಾಧ್ಯ ಇದೆಯಾ ಪಾರ್ಟಿ? ಸಾಧ್ಯ ಇದೆ. ಸೊ ನಿರೀಕ್ಷೆ ಇದೆಯಾ ನಿಮಗೆ? ನೀವು ಏನು ಯೋಚನೆ ಮಾಡ್ಕೊಂಡಿರ್ತೀರಿ? ನಾವು ಆಶಾವಾದಿಗಳಾಗಿ ಇರ್ತೇವೆ, ಯಾವಾಗಲೂ ನಿರಾಶಾವಾದಿಗಳಾಗಿಲ್ಲ. ಸೊ ಸ್ಥಳೀಯ ಸಂಸ್ಥೆಗಳಿಂದ ವಿಧಾನ ಪರಿಷತ್ತಿಗೆ ಆಯ್ಕೆ ಆಗುವಂತ ಅವಕಾಶಗಳಿದಾವೆ. ಗೋಪಾಲ್ ಭಂಡಾರಿ ಅವರನ್ನ ಪರಿಗಣಿಸುವರ? ಗೊತ್ತಿಲ್ಲ ನನಗೆ, ನಾನೀಗ ಇದನ್ನು ಹೇಳಲಿಕ್ಕೆ ಆಗೋದಿಲ್ಲ. ಅದು ಪಕ್ಷದ ತತ್ವ ಸಿದ್ಧಾಂತದಲ್ಲಿ ನಂಬಿಕೆ ಇರತಕ್ಕಂಥ ಒಬ್ಬ ನಿಷ್ಠಾವಂತ ಕಾಂಗ್ರೆಸ್ಸಿಗ ನಾನು. ಆದ್ದರಿಂದ ಪಕ್ಷ ಏನು ಹೇಳಿದರೂ ನಾವು ಮಾಡಲಿಕ್ಕೆ ತಯಾರಿದ್ದೇವೆ. ಪಕ್ಷ ನಾಳೆ ನೀನು ಏನು ಬೇಡ, ನೀನು ಹೀಗೆ ಇದ್ದು ಬಿಡು ಅಂತಂದರೆ ಹೀಗೆ ಇರಲಿಕ್ಕೂ ನಮ್ಮದೇನು ಆಕ್ಷೇಪ ಇಲ್ಲ. ನಾವು ಬಂಡಾಯ ಬೀಳುವಂಥ ಪರಿಸ್ಥಿತಿಯ ಜನ ಅಲ್ಲ, ವಿರೋಧ ಮಾಡುವಂಥ ಜನವೂ ಅಲ್ಲ. ನಾವು ಪಕ್ಷಕ್ಕೆ ಸೇರಿದ್ದು ಏನು ಅಂತಂದರೆ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತದಲ್ಲಿ ನಂಬಿಕೆ ಇದೆ, ಜಾತ್ಯತೀತವಾದಂಥ ಒಂದು ನಿಲುವಿನಲ್ಲಿ ನಾವು ಕೂಡ ಅದರಲ್ಲಿ ಇದ್ದೇವೆ. ಜೊತೆಗೆ ಜನಪರವಾದಂಥ ಕೆಲಸಗಳನ್ನು ಮಾಡಿ ಒಂದಷ್ಟು ಜನರಿಗೆ ಸೇವೆ ಮಾಡಲಿಕ್ಕೆ, ಅವರಿಗೆ ಅವಕಾಶದಿಂದ ವಂಚಿತರಾದವರಿಗೆ ಅವಕಾಶ ಕೊಡಲಿಕ್ಕೆ ಇದೊಂದು ಅವಕಾಶ ಆಗ್ತದೆ ಎನ್ನುವ ದೃಷ್ಟಿಯಿಂದ ಬಂದಿದ್ದೇವೆ. ಅವಕಾಶ MLA ಆಗಿಯೇ ಮಾಡಬೇಕು, ಮಂತ್ರಿಯಾಗಿಯೇ ಮಾಡಬೇಕು, ವಿಧಾನ ಪರಿಷತ್ ಸದಸ್ಯರಾಗಿ ಮಾಡಬೇಕು ಅನ್ನುವಂಥದ್ದು ಏನಿಲ್ಲ. ಬೇಕಾದಷ್ಟು ಅವಕಾಶಗಳಿದೆ. ಮಗುವಿಗೆ ಮಾತ್ರ ಹಾಲು ಏನಾದ್ರೂ ಮಾಡ್ತಾ ಇರಬೇಕು ರಾಜಕಾರಣದಲ್ಲಿ, ಆಗ ಗುರುತಿಸ್ತಾರೆ. ಕೆಲವೊಮ್ಮೆ ನಾನು ತತ್ವ ಸಿದ್ಧಾಂತಕ್ಕೆ ಬದ್ಧನಾಗಿ ಇರ್ತೇನೆ ಅಂತ ಆದ್ರೆ ವೈರಾಗ್ಯ ಆಯ್ತು. ಇಲ್ಲ, ಅದು ವೈರಾಗ್ಯ ಅಲ್ಲ. ವೈರಾಗ್ಯ ಅಂದರೆ ಸುಮ್ಮನೆ ಬಿಟ್ಟು ಮನೆಯಲ್ಲಿ ಕೂತ್ಕೊಳ್ಬೇಕು, ಇದು ವೈರಾಗ್ಯದ ಅರ್ಥವೇ ಬೇರೆ ಆಗಿರ್ತದೆ. ನೀವು ಹೇಳಿದ ವೈರಾಗ್ಯದಲ್ಲಿ ಅದು ಅರ್ಥ ಬೇರೆ ಇರ್ತದೆ. ವೈರಾಗ್ಯ ಅಂತಂದ್ರೆ ಏನು ಬೇಡ ಅಂತ ವೈರಾಗ್ಯಾಗಿ ಕೂತ್ಕೊಳ್ಳುವಂಥದ್ದು. ಇದು ನಾವು ಏನು ಬೇಡ ಅಂತ ಹೇಳಲಿಲ್ಲ, ಏನು ಇಲ್ಲದೇ ಇದ್ರೂ ನಾವು ವೈರಾಗ್ಯ ಆಗೋದಿಲ್ಲ. ನಾವು ಜನರ ಮಧ್ಯೆ ನಿರಂತರ ಸಂಪರ್ಕ ಮತ್ತು ಕೆಲಸ ಮಾಡ್ಕೊಂಡು ಇರ್ತವೆ. ಎಸ್, ಗೋಪಾಲ್ ಭಂಡಾರಿ ಅವರು ಒಬ್ಬ ವ್ಯಕ್ತಿಯ ಹುಟ್ಟಿನಿಂದ ಸಾವಿನವರೆಗೆ ಏನೆಲ್ಲ ಕಾರ್ಯಕ್ರಮಗಳಿದೆಯೋ ಅದಕ್ಕೆಲ್ಲದಲ್ಲೂ ಭಾಗಿಯಾಗ್ತಾ ಇದ್ರು ಕಾರ್ಕಳದಲ್ಲಿ. ಆದ್ರೂ ಜನ ಕೈ ಬಿಟ್ರು ನಿಮ್ಮನ್ನ. ಸೊ ಇದಕ್ಕೆ ರೀಸನ್ ಆಗ್ಲೇ ಹೇಳಿದ್ರೆ ನನಗೆ ಹುಡುಕೋದಕ್ಕೆ ಆಗ್ಲಿಲ್ಲ 2 ವರ್ಷದಲ್ಲಿ. ಸೊ ಈಗಲೂ ಹೇಳ್ತಾ ಇದ್ರಿ, ಜನಗಳ ಹತ್ರ ಹೋಗ್ತಾ ಇದ್ದೇನೆ, ಜನಗಳು ಮತ್ತೆ ಕೈ ಹಿಡಿತಾರ ನಿಮ್ಮನ್ನ? ನಂಬಿಕೆ ಇದೆ ನನಗೆ, ಕಾರ್ಕಳದ ಜನರ ಬಗ್ಗೆ ನನಗೆ ನಂಬಿಕೆ ವಿಶ್ವಾಸ ಇದೆ. ಸೊ ಇವತ್ತಿನ ಈಗ ಶಾಸಕರು ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವರನ್ನ ಬಿಟ್ಟು ನಿಮ್ಮನ್ನ ಮುಂದಿನ ಚುನಾವಣೆಗಳಲ್ಲಿ ಏನ್ ಕೆಲಸ ಮಾಡ್ತಾರೆ ಗೊತ್ತಿಲ್ಲ ನನಗೆ. ಅಂತೂ ನೀವು ಹೇಳಿದ್ದನ್ನೇ ಕೇಳಿದ್ದು ನಾನೀಗ, ಕೆಲಸ ಮಾಡ್ತಾರೆ. ಸೊ ಶಾಸಕರು 2 ವರ್ಷದಲ್ಲಿ ಏನು ಮಾಡಿಲ್ಲ, ಏನು ಮಾಡ್ತಾರೆ ಗೊತ್ತಿಲ್ಲ. ಪತ್ರಿಕೆಯಲ್ಲಿ ಹೇಳಿಕೆಗಳು ಬರ್ತವೆ,
ಅದು ಬಿಟ್ಟರೆ ಬೇರೆ ಏನು ಅಲ್ಲಿ ಊರಿನಲ್ಲಿ ಅಭಿವೃದ್ಧಿ ಮಾಡಿದ್ದು ನನಗೆ ಕಾಣಿಸ್ತಾ ಇಲ್ಲ. ಸೊ ಅದನ್ನ ನೀವು ಜನರ ಮುಂದೆ ಇಡುವ ಅದನ್ನ ಕೆಲಸವನ್ನು ಮಾಡ್ತಾ ಇಲ್ಲ. ಹೇಳ್ತಾ ಇದ್ದೇವೆ. ನೀವು ಒಮ್ಮೆ ಪ್ರೆಸ್ ಮೀಟ್ ಮಾಡಿ ಅಚ್ಚೆ ದಿನ ಎಲ್ಲಿ ಉಂಟು ಅಂತ ಕೇಳಿದ್ರಿ, ನನಗೆ ಗೊತ್ತಿರುವಾಗ ಆ ನಂತರ ಇಲ್ಲ. ಬೇಕಾದ್ರೆ ಶಾಸಕರ ಕೆಲಸ ಮೊನ್ನೆ ಒಂದು 15 ದಿವಸ ಹಿಂದೆ ಒಂದು ಪತ್ರಿಕಾಗೋಷ್ಠಿ ಮಾಡಿದ್ದೆ. 15 ದಿವಸದ ಹಿಂದೆ ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ದೆ ವಿಚಾರಗಳನ್ನು. ಶಾಸಕರ ವೈಫಲ್ಯತೆ ಅಂದ್ರೆ ಜನರಿಗೆ ತಲುಪಿಸುವಂತ ಕಾಲ ಬರುವಾಗ ಹೇಳ್ತೇವೆ. ಸೊ ಗ್ರಾಮ ಪಂಚಾಯತ್ ನಲ್ಲಾದ್ರೆ ಅದರ ಎಫೆಕ್ಟ್ ಕಾಣಬೇಕಿತ್ತು, ನೀವು ವರ್ಕ್ ಮಾಡಿದ್ದು ಅಥವಾ ಶಾಸಕರ ವೈಫಲ್ಯತೆದ್ದು ಕಾಣಬೇಕಿತ್ತು. ಗ್ರಾಮ ಪಂಚಾಯತ್ ನಲ್ಲಿ ಕರಾವಳಿ ಬೆಲ್ಟ್ ನಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ವೈಫಲ್ಯತೆಯನ್ನು ನಾವು ಕಂಡು ಬರ್ತಾ ಇದ್ದೇವೆ. ಅದರಿಂದ ಅದು ಗೋಪಾಲ್ ಭಂಡಾರಿಯವರಿಗೆ ಸೀಮಿತವಾದದ್ದಲ್ಲ. ಅದೊಂದು ರೀತಿಯ ಗಾಳಿ ಇಡೀ ದೇಶದಲ್ಲಿ ಮೋದಿ ಪ್ರಧಾನಮಂತ್ರಿ ಆಗುವಾಗ ಒಂದು ರೀತಿಯಲ್ಲಿ ಗಾಳಿ ಬಂದಿತ್ತು. ಅದು ಹಾಗೆ ಶಾಶ್ವತ ಅಲ್ಲ, ಇದು ಯಾವುದೂ ಶಾಶ್ವತ ಅಲ್ಲ, ಇದೆಲ್ಲ ವಾಪಸ್ ಬರ್ತದೆ. ಅಚ್ಚೆ ದಿನ ಬಗ್ಗೆ ಈಗ ಜನರಿಗೆ ಗೊತ್ತಾಗಲಿಕ್ಕೆ ಶುರುವಾಗಿದೆ. ಅದೇ ರೀತಿಯಲ್ಲಿ ಎಲ್ಲವೂ ಕೂಡ ಗೊತ್ತಾಗ್ತದೆ, ಒಂದು ಜನ ಕನ್ವಿನ್ಸ್ ಆಗ್ತದೆ. ಒಂದು ಸಲಕ್ಕೆ ದಿಕ್ಕು ತಪ್ಪಿಸಲಿಕ್ಕೆ ಸಾಧ್ಯ ಆಗ್ತದೆ ಜನರನ್ನು, ನಿರಂತರ ದಿಕ್ಕು ತಪ್ಪಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಎಸ್ ಗೋಪಾಲ್ ಭಂಡಾರಿ ಅವರು, ನಿಮ್ಮಲ್ಲಿ ಇನ್ನಷ್ಟು ಮಾತಾಡ್ತೇನೆ. ಅದಕ್ಕಿಂತ ಮೊದಲು ಒಂದು ಬ್ರೇಕ್ ತೆಗೆದುಕೊಳ್ಬೇಕು. ತಿರುಗುಬಾಣದಲ್ಲಿ ಒಂದು ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ.